ಸಾವಿರ ಸೀಮೆಯ ಒಡತಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಿಗೆ ಸಮಸ್ತ ದೇವಾಡಿಗ ಸಮಾಜದ ವತಿಯಿಂದ ನೂತನ ಷಷ್ಠಿ ರಥ ಸಮರ್ಪಣೆ ನಡೆಯಿತು. ರಥೋತ್ಸವದ ಪೂರ್ವಭಾವಿಯಾಗಿ ಧಾರ್ಮಿಕ ಸಭೆ ನಡೆಯಿತು. ಸಭೆಯನ್ನ ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ನಮ್ಮ ಮನೆಗಳಲ್ಲಿ ದೇವರ ಭಕ್ತಿಯ ಜಾಗೃತಿ, ಎಲ್ಲಾ ಧರ್ಮಗಳ ದೇವರನ್ನ ಸದಾ ಸ್ಮರಿಸುವುದು ಇಂದಿನ ಯುಗದಲ್ಲಿ ಕಡಿಮೆಯಾಗ್ತಾ ಇದೆ. ಇದು ಬಹಳ ದುಃಖಕರ. ನಮ್ಮ ಮನೆಗಳಲ್ಲಿ ದೇವರನ್ನ ಸ್ಮರಿಸದೆ ಊರಲ್ಲಿ ಎಲ್ಲಿ ಬ್ರಹ್ಮಕಲಶ ನಡೆದ್ರೋ ನಾವು ಅಲ್ಲಿಗೆ ಹೋಗ್ತೇವೆ. ಆದ್ರೆ ನಮ್ಮ ದಿನಚರಿ ಆರಂಭವಾಗುವುದು ನಮ್ಮ ಮನೆಗಳಲ್ಲಿ. ಆದ್ರಿಂದ ಮೊದಲು ದೇವರ ಸ್ತುತಿ ನಮ್ಮ ಮನೆಗಳಿಂದಲೇ ಪ್ರಾರಂಭವಾಗಬೇಕು ಅಂತ ಅಭಿಪ್ರಾಯಪಟ್ಟರು. ನಮ್ಮ ಭಾಷೆ, ಚಿಂತನೆ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೂಲ ಪ್ರೇರಣೆ ದೇವರು. ಆದ್ರಿಂದ ಎಲ್ಲರೂ ನಮ್ಮ ಭಾಷೆ ಮತ್ತು ದೈವ ದೇವರ ಮೇಲೆ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಇನ್ನು ರಾಮಕೃಷ್ಣ ತಪೋವನ ಪೊಳಲಿಯ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದ್ರು. ಬ್ರಹ್ಮಶ್ರೀ ವೇದಮೂರ್ತಿ ಪೊಳಲಿ ಶ್ರೀ ಸುಬ್ರಹ್ಮಣ್ಯ ತಂತ್ರಿ ಇವರ ನೇತೃತ್ವದಲ್ಲಿ ಕ್ಷೇತ್ರದ ಪವಿತ್ರವಾಣಿ ಪೊಳಲಿ ಶ್ರೀ ಮಾಧವ ಭಟ್ ಮತ್ತು ಕ್ಷೇತ್ರದ ಅರ್ಚಕ ಬ್ರಹ್ಮದವರ ಮಾರ್ಗದರ್ಶನದಲ್ಲಿ ನೂತನ ಷಷ್ಠಿ ರಥ ಸಮರ್ಪಣೆಗೊಂಡಿತ್ತು. ಈ ಪುಣ್ಯ ಕ್ಷಣದ ಸಂದರ್ಭದಲ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಮುಖ್ಯಸ್ಥರು, ದೇವಾಡಿಗ ಸಮಾಜ, ಶ್ರೀ ಪೊಳಲಿ ಷಷ್ಠಿ ರಥ ಸಮರ್ಪಣಾ ಸಮಿತಿ ಮತ್ತು ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ರಾಜರಾಜೇಶ್ವರಿ ರಥೋತ್ಸವವನ್ನು ಕಣ್ತುಂಬಿಕೊಂಡ್ರು. ಹಿಂದೂ ಸಮಾಜ ಸೋತಿರುವುದಿಲ್ಲ. ನಮಗೆ ಸುತ್ತಮುತ್ತಲು ಏನು ಮಾಡ್ತಾರೆ ಎಂದು ಗೊತ್ತಿಲ್ಲ. ನಾವು ದೊಡ್ಡ ಜನ ಆಗಿರ್ಬೋದು, ನಾವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಅಥವಾ ಯಾವುದೇ ಆಗ್ಬೋದು. ಹಿಂದೂ ಸಮಾಜ ಬದುಕದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಸಮಾಜವೇ ಭಾಗ್ಯಂಗ. ನಮಗೆ ಪುಣ್ಯ ಹಾಗೆ ಸಿಕ್ಕಿದ್ದು ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಷಷ್ಠಿ ರಥ ಹಿಂದೂಗಳು ಮಾಡಿದ್ರು, ಉಳಿದವರಲ್ಲ. ಹಿಂದೂಗಳಾಗಿದ್ದ ಕಾರಣ ಈ ಒಂದು ಪುಣ್ಯದ ಕೆಲಸ ಸಿಕ್ಕಿತ್ತು. ಆ ಹಿಂದೂ ಸಮಾಜವನ್ನು ಜಗತ್ತಿನ ಹಿತಕ್ಕೋಸ್ಕರ ನಾವು ಉಳಿಸಬೇಕಾದಂಥ ಅವಶ್ಯಕತೆ ಇದೆ. ನಮಗೆ ಮಾತ್ರ ಅಲ್ಲ, ಪೊಳಲಿಯವರಿಗೆ, ಕರ್ನಾಟಕದವರಿಗೆ, ಭಾರತದವರಿಗೆ ಮಾತ್ರ ಅಲ್ಲ, ಜಗತ್ತಿನ ಸುಖಕ್ಕೋಸ್ಕರ ಹಿಂದೂ ಸಮಾಜ ಉಳಿಬೇಕು. ಯಾಕೆಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂಥ ಸಂಗತಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಭಾರಿ ವಿಶಾಲವಾದಂಥ, ಅತ್ಯಂತ ಶ್ರೇಷ್ಠವಾದಂಥ, ಜಗತ್ತನ್ನು ಉಳಿಸುವಂಥ, ಜಗತ್ತಿಗೆ ಶಾಂತಿ ಕೊಡುವಂಥ ಒಂದು ಕಾರ್ಯ ಅದು ಹಿಂದೂ ಸಮಾಜದಿಂದ ಆಗ್ತಾ ಇದೆ. ಅಂಥ ಕಾರ್ಯಕ್ಕೆ ನೀವೊಂದು ಪುಷ್ಟಿ ಕೊಟ್ಟಿದ್ದೀರಾ. ನಿತ್ಯ ನಿರಂತರವಾಗಿ ನೆನಪಿಟ್ಟುಕೊಳ್ಳಿ. ಸುತ್ತಮುತ್ತಲು ಏನು ಆಗ್ತದೆ ಅಂತ ಗೊತ್ತಾಗಲಿ. ಅದಕ್ಕೆ ನಾನೇನು ಮಾಡಬೇಕು, ನನ್ನ ಪಾತ್ರ ಏನು, ನನ್ನ ಮನೆಯಲ್ಲಿ ಈ ಒಂದು ಧಾರ್ಮಿಕ ಚಿಂತನೆಯನ್ನು ಬೆಳೆಸುವುದು ಹೇಗೆ, ನನ್ನ ಮನೆ ಈ ಸಮಾಜಕ್ಕೋಸ್ಕರ, ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನನ್ನ ಪಾತ್ರ ಏನು ಅಂತ ನೀವು ಮತ್ತಷ್ಟು ಯೋಚನೆ ಮಾಡಿದರೆ ಈ ಧರ್ಮ ಉಳಿತದೆ, ಈ ಕಾರ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಹಿಂದೂ ಸಮಾಜ ಸೋತಿರುವುದಿಲ್ಲ. ಈ ಒಂಜಿ ಸಮಾಜ ಅದ್ಭುತವಾದ ಒಂಜಿ ಅಪ್ಪೆನ ಸೇವೆ ಮಲ್ಪೆರೆ ಬೋಡದು ಅವೇ ಷಷ್ಠಿ ರಥ ನಿಕುಲ್ನ ಮಾತೆರ್ನಲ್ಲ. ಈ ಒಂಜಿ ಸಮಾಜ ಅದ್ಭುತವಾದ ಒಂಜಿ ಅಪ್ಪೆನ ಸೇವೆ ಮಲ್ಪೆರೆ ಬೋಡದು ಅವೇ ಷಷ್ಠಿ ರಥ ನಿಕುಲ್ನ ಮಾತೆರ್ನಲ್ಲ. ಒಂಜಂಜಿ ನೀರ್ದ ಬಿಂದು ಬೂರ್ನ ಲೆಕ್ಕ ಮಾತೆರ್ಲ ಐಕ್ ದುಡ್ಡು ಬಾರ್ದು ಅಪ್ಪೆಗೆ ಒಂಜಿ ಪ್ರೀತಿದ ಕಾಣಿಕೆ ಕೊಡ್ತಾರೆ. ಅವಕ್ಕೆ ಹಿಂದೂ ಸಮಾಜದ ಒಂಜಿ ಗೆಲ್ಲುಂದು ಪನೊಲ್ಲಿ ನಿಕುಲು ಈ ದೇವಾಡಿಗ ಸಮಾಜ ನಿಕುಲ್ನ ಸಮಾಜ ಉದ್ಧಾರ ಅವಡು.